ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಸಿಂದಗಿ ಕೆಮ್ಮಯ್ಯ ಪದ್ಮನಾಭ ಗೌಡರನ್ನು ಗೌರವಿಸುವ ಕಾರ್ಯಕ್ರಮವು ಪುತ್ತೂರಿನಲ್ಲಿ ನಡೆದಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾದ ಬಳಿಕ ಭಾರತೀಯ ಸೇನೆ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಉಗ್ರರ ಮೇಲೆ ದಾಳಿ ನಡೆಸಿದೆ. ಸೇನೆಯ ಈ ದಿಟ್ಟ ಉತ್ತರಕ್ಕೆ ದೇಶ ಮಾತ್ರವಲ್ಲದೆ ಇಡೀ ವಿಶ್ವದಿಂದಲೇ ಭಾರೀ ಪ್ರಶಂಸೆ ವ್ಯಕ್ತವಾಗಿದೆ. ಈ ಸಾಹಸಮಯ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡ ಸೈನಿಕರ ಗೌರವ ಸಾರ್ವಜನಿಕ ವಲಯದಲ್ಲಿ ದುಪ್ಪಟ್ಟಾಗಿದೆ. ಕಾರ್ಯಾಚರಣೆಯಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಾಗಿಯಾದ ಸೈನಿಕರನ್ನು ಗೌರವಿಸುವುದೇ ಭಾರತೀಯರಿಗೆ ಒಂದು ಸುಯೋಗವಾಗಿದೆ. ಇಂತಹ ವಿಶೇಷ ಕಾರ್ಯಕ್ರಮವು ಪುತ್ತೂರಿನಲ್ಲಿ ನಡೆದಿದೆ. ಅತ್ಯಂತ ರಹಸ್ಯವಾಗಿ ಪ್ಲಾನ್ ಮಾಡಿದ ಕಾರ್ಯಾಚರಣೆಯ ಬಳಿಕ ಸೈನಿಕರಿಗೆ ಕೆಲವು ದಿನಗಳ ಆರಾಮವನ್ನು ನೀಡಲಾಗಿದ್ದು, ಇದೇ ರೀತಿ ಮನೆಗೆ ಬಂದ ಪದ್ಮನಾಭ ಗೌಡರಿಗೆ ಪುತ್ತೂರಿನ ಮಾಜಿ ಶಾಸಕ ಸಂಜೀವ ಮಠಂದೂರು ನೇತೃತ್ವದಲ್ಲಿ ಗೌರವ ಸಲ್ಲಿಸಲಾಗಿದೆ. ಕಳೆದ ಒಂದು ತಿಂಗಳ ಹಿಂದೆ ನಮ್ಮ ದೇಶದ ಸಿಂಧೂರ್ ಎನ್ನುವಂಥ ಆ ಕಾಶ್ಮೀರವನ್ನು ನಾವು ಶಾರದಾ ಮಾತೆ ಅಂತ ಹೇಳ್ತೇವೆ. ಆ ಕಾಶ್ಮೀರಕ್ಕೆ ಒಂದಷ್ಟು ನಮ್ಮ ದೇಶದ ಪ್ರವಾಸಿಗರು ಅಲ್ಲಿಯ ರಮಣೀಯ ಆ ಸುಂದರವಾದಂಥ ತಾಣವನ್ನು ಸಂದರ್ಶನ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಪಹಲ್ಗಾಮ್ ಎಂಬಲ್ಲಿ ಪಾಕಿಸ್ತಾನಿ ಬೆಂಬಲಿತ ಭಯೋತ್ಪಾದಕರು ಅಲ್ಲಿರುವಂಥ ಆ ಹಿಂದೂಗಳನ್ನು ಹುಡುಕಿ ಆ ತಾಯಂದಿರವರ ಮಡದಿ ಮಕ್ಕಳ ಎದುರೇ ಆ ಒಂದು ಬಂಧುಗಳನ್ನು ಗುಂಡಿಕ್ಕಿ ಕೊಂದು ಸುಮಾರು 26 ಕುಟುಂಬಗಳನ್ನು ನಿರ್ನಾಮ ಮಾಡುವಂಥ ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡಿದರು. ಕಾರ್ಯಾಚರಣೆಯ ಭಾಗವಾಗಿ ಇದ್ದ ತಂಡವೊಂದರ ನೇತೃತ್ವ ವಹಿಸಿಕೊಂಡಿದ್ದ ಪದ್ಮನಾಭ ಗೌಡ ಕಳೆದ 40 ವರ್ಷದಿಂದ ಬಿಎಸ್ಎಫ್ನಲ್ಲಿ ಸೈನಿಕನಾಗಿ ದುಡಿಯುತ್ತಿದ್ದಾರೆ. ಓರ್ವ ಸೈನಿಕನಿಗೆ ದೇಶದ ಜನರೇ ಬಲವಾಗಿದ್ದು, ದೇಶದ ಜನರೆಲ್ಲ ಸೈನಿಕನ ಹಿಂದೆ ಇದ್ದಾರೆ ಎಂದು ತಿಳಿದಾಗ ಸೈನಿಕರಲ್ಲಿ ಧೈರ್ಯ ದುಪ್ಪಟ್ಟಾಗುತ್ತದೆ ಎನ್ನುವುದು ಪದ್ಮನಾಭ ಗೌಡರ ಅಭಿಪ್ರಾಯ. ಸೈನಿಕ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ದೇಶಕ್ಕಾಗಿ ದುಡಿಯುತ್ತಿದ್ದು, ಪ್ರತಿಯೊಬ್ಬ ಭಾರತೀಯ ಕೂಡ ಸೈನ್ಯದ ಜೊತೆ ನಿಲ್ಲಬೇಕು ಎನ್ನುತ್ತಾರೆ ಪದ್ಮನಾಭ ಗೌಡರು. ಪುತ್ತೂರಿನ ಪ್ರತಿಷ್ಠಿತ ಮನೆತನಕ್ಕೆ ಸೇರಿದ ಪದ್ಮನಾಭ ಗೌಡರ ಕುಟುಂಬದ 3 ಸದಸ್ಯರು ಭಾರತೀಯ ಸೇನೆಯಲ್ಲಿ ದುಡಿಯುವವರಾಗಿದ್ದು, ಎಳವೆಯಿಂದಲೇ ಭಾರತದ ಸೈನ್ಯದಲ್ಲಿ ಸೇರಬೇಕೆನ್ನುವ ಇಚ್ಛೆ ಪದ್ಮನಾಭ ಗೌಡರದ್ದಾಗಿತ್ತು. ತಮ್ಮ ಇಚ್ಛೆಯನ್ನು ಸುಮಾರು 40 ವರ್ಷಗಳ ಹಿಂದೆಯೇ ಪೂರೈಸಿಕೊಂಡಿರುವ ಪದ್ಮನಾಭ ಗೌಡರು ಮುಂದೆಯೂ ದೇಶಕ್ಕಾಗಿ ದುಡಿಯಲು ಸಿದ್ಧವಾಗಿದ್ದಾರೆ. ಸುಮಾರು 40 ವರ್ಷ ಕೆಲಸ ಮಾಡಿದೆ ಬಿಎಸ್ಎಫ್ ಅಲ್ಲಿ. ಕೆಲವು ಸರ್ವಿಸ್ ಮಾಡಿದೆ. ಇಂಥೊಂದು ಪರಿಸ್ಥಿತಿಯಲ್ಲಿ ನಾವು ಮಾಡಿದ್ದೊಂದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಅದಕ್ಕೆಲ್ಲ ಕಾರಣ ನಿಮ್ಮಂಥ ರಾಜಕೀಯ ಅವರು ಗ್ರಾಮಸ್ಥರು ಸೇರಿ ನಮಗೊಂದು ಬೆನ್ನೆಲುಬಾಗಿ ನಿಂತದ್ದು. ಅದೊಂದು ನನಗೆ ಒಳ್ಳೆ ಇದಾಗಿದೆ. ನಾವು ಖಾಲಿ ದೇಶ ಸೇವೆ ಮಾಡ್ಬೋದು, ಆದರೆ ನಮ್ಮ ಹಿಂದೆ ನೀವು ಇದ್ದೀರಾ ಅಂತ ನನಗೆ ಇವತ್ತು ಗೊತ್ತಾಯಿತು. ದೇಶ ಸೇವೆ ಮಾಡಲಿಕ್ಕೆ ಖಾಲಿ ಮಿಲಿಟರಿ ಗನ್ ಇಡುವಂಥ ಪರಿಸ್ಥಿತಿ ಬೇಡ. ದೇಶ ಸೇವೆ ಮಾಡಲಿಕ್ಕೆ ಕೆಲವು ವಿಭಾಗಗಳಿದೆ. ರಾಜಕೀಯವಾಗಿ ಮಾಡ್ಬೋದು, ಸಾಮಾಜಿಕ ಸೇವೆ ಮಾಡ್ಬೋದು, ಕೃಷಿಕನಾಗಿ ಮಾಡ್ಬೋದು, ಕೆಲವು ಉದ್ದಿಮೆಯಾಗಿ ಮಾಡ್ಬೋದು. ಅದೊಂದು ದೇಶಕ್ಕೆ ಮಾಡುವಂಥ ಸೇವೆ ಎಲ್ಲರೂ ಮಿಲಿಟರಿಗೆ ಸೇರಿಕೆ ಆಗಲ್ಲ. ಯಾಕೆಂದರೆ ಲಿಮಿಟೆಡ್ ಜನ ಇರೋದು ಅಷ್ಟೇ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಲಿಕ್ಕೆ ಆಗಲ್ಲ. ನಿಮ್ಮಂಥವ್ರಿದ್ದರೆ ನಮಗೆ ಎಂದಿಗೂ ಭಾರತ ಮುಂದುವರಿಬಹುದು. ನಮ್ಮಿಂದ ನೀವು ಇಷ್ಟು ಜನ ಇದ್ದೀರಿ ಅಂತ ಇವತ್ತು ನನಗೆ ಗೊತ್ತಾಯಿತು. ಎಂದಿಗೂ ನಾವು ಭಾರತ ದೇಶಕ್ಕೆ, ಭಾರತ ಮಾತೆಗೆ ನೋವಾದರೆ ನಾವು ಬಿಡುವುದಿಲ್ಲ. ಪ್ರವೀಣ್, V4 ನ್ಯೂಸ್, ಪುತ್ತೂರು. ಬಲ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా లేడ మస్తు ಖುಷಿ ಆಗುಣ ಬಾಬಾ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ